ದಕ್ಷಿಣ ಕನ್ನಡ ಹಿಂದಿ ಭಾಷಾ ಶಿಕ್ಷಕ ಸಂಘದ ವತಿಯಿಂದ ಹಾಗೆ ಬಂಟ್ವಾಳ ಮತ್ತು ತಹಸೀಲ್ ಶಾಲಾ ಶಿಕ್ಷಕ ಮತ್ತು ಸಾಕ್ಷರತಾ ಇಲಾಖೆ ಮಂಗಳೂರು ಇವರ ಸಹಯೋಗದೊಂದಿಗೆ ಜಿಲ್ಲಾ ಮಟ್ಟದ ಹಿಂದಿ ಶೈಕ್ಷಣಿಕ ಕಾರ್ಯಾಗಾರ ಮತ್ತು ಹಿಂದಿ ದಿನದ ಕಾರ್ಯಕ್ರಮ ಬೇಸಿರೋಡಿನ ಲಯನ್ಸ್ ಕ್ಲಬ್ನಲ್ಲಿ ನಡೆಯಿತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಬಂಟ್ವಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಂಜುನಾಥನ್, ಭಾಷೆಯ ಪ್ರೇಮದ ವಿಶೇಷ ಕಾಳಜಿಯಿಂದ ಹಿಂದಿಯ ಆಚರಣೆ ಮಾಡಿರುವ ಸಂಘಟಕರಿಗೆ ವಿಶೇಷ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. और आप हमें हिंदी व्याकरण के बारे में जो बताते हैं हमें तो हिंदी हमारी जिसकी भाषा है हिंदी भाषा ಶಿಕ್ಷಕರಾಗಿ ಹಾಗಾಗಿ ಸಂಘಟನೆ ಹಿಂದಿ ಶಿಕ್ಷಕರ ಏನು ಸಮಸ್ಯೆಗಳಿದೆ ಅದರ ಜೊತೆಗೆ ಸದಾ ಇರುತ್ತೆ ಅನ್ನೋದಕ್ಕೆ ಅದೊಂದು ಉದಾಹರಣೆ. ಎರಡನೇದಾಗಿ ಮತ್ತೊಂದು 2-3 ಸಲ ನಾವು ಮನವಿಗಳನ್ನು ಕೊಟ್ಟಿದ್ದು, ಒಮ್ಮೆ ತಿರಸ್ಕೃತಾಯಿತು, ಕೊನೆಗೆ ಪುನಃ ಬೇಡಿಕೆಗಳನ್ನು ಕೊಟ್ಟು ಪವಿತ್ರ ವಿದ್ಯತೆ ಅಂತೇಳಿ ಅಂದ್ರೆ ಈ ಒಂದು ಜ್ಞಾನ ಯಾವ ಲೋಕ 14 ಲೋಕ ಅಂದ್ರೆ ಮೇಲೆ 7 ಲೋಕ ಕೆಳಗಿನ 7 ಲೋಕದಲ್ಲಿಯೂ ಸಿಗದಂತಹ ಒಂದು ಸಂಪತ್ತಂತೆ. ಇದನ್ನು ನಾವು ಏನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಯಾಕೆಂದ್ರೆ ಇಂಗ್ಲಿಷು ವಿಶ್ವವನ್ನ ಸುತ್ತಿಸುತ್ತೆ, ಹಿಂದಿ ದೇಶ ರಾಷ್ಟ್ರವನ್ನೆಲ್ಲ ಸುತ್ತಿಸುತ್ತೆ, ಕನ್ನಡ ಕರ್ನಾಟಕವನ್ನ ಸುತ್ತಿಸುತ್ತೆ. ಹಾಗಾಗಿ ಹಿಂದಿ ಭಾಷೆಗೆ ನೀವೆಲ್ಲ ಶ್ರಮಿಸ್ತಾ ಇದ್ದೀರಿ.